ಕಂಬಳಕ್ಕೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೋಟ್ಯಾನ್ರೆ, ಬಹುಶಃ ಈ ಹಿಂದೆ ಇದ್ದಂತ ಹಲವಾರು ಪದ್ಧತಿಗಳು, ಆಚರಣೆಗಳು, ಧಾರ್ಮಿಕ ನಂಬಿಕೆಗಳ ಜೊತೆಗೆ ಮಿಳಿತವಾಗಿರುವಂತ ಆಚರಣೆಗಳು ದೂರ ಆದದ್ದಿದೆ. ನಾಗರಿಕ ಸಮಾಜ ಬೆಳವಣಿಗೆ ಆದ ಹಾಗೆ ಬದಲಾವಣೆಗಳನ್ನು ಕಂಡುಕೊಂಡು ಬಂದಂತದ್ದಿದೆ. ಸತಿ ಸಮಾಗಮ ಪದ್ಧತಿ ಹೇಳಬಹುದು, ಬಹಳಷ್ಟು ಪದ್ಧತಿಗಳಿರಬಹುದು. ಸೊ ಇದು ಕೂಡ ಒಂದು ಆಚರಣೆ. ಅವ್ರು ಹೇಳ್ತಾ ಇದ್ದಾರೆ ದುಷ್ಟ ಆಚರಣೆ, ಅದು ಹಿಂಸಾತ್ಮಕ ಆಚರಣೆ. ಬಿಟ್ಟು ಬಿಡಿ ಅಲ್ವಾ, ಯಾಕೆ ಬೇಕು ನಿಮಗೆ? ಯಾಕೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹಠ ಹಿಡಿದು ಕೂತಿರುವಂತದ್ದು ಯಾಕೆ ನೀವು? ನೋಡಿ, ನಾವು ಕಂಟಿನ್ಯೂ ಮಾಡಬೇಕಂತ ನಮ್ಮ ಈ ವಿರಾದ ಏನಂದರೆ, ನಾನು ಆಗಲೇ ಹೇಳಿದೆ ನಿಮ್ಮ ಹತ್ರ. ನೋಡಿ, ಇದು ನಮ್ಮ ತುಳುನಾಡಿನ ಒಂದು ಜಾನಪದ ಕ್ರೀಡೆ. ನಮ್ಮಲ್ಲಿ ನೋಡಿ, ನೀವು ಹೇಳಿದಾಗ ಆಗ ಹೇಳಿದಿರಿ, ಬ್ಯಾಂಗ್ಳೂರಿನಲ್ಲಿ, ಡೆಲ್ಲಿಯಲ್ಲಿ ಕುದುರೆ ರೇಸ್ ಎಲ್ಲ ಮಾಡ್ತಾ ಇದ್ದಾರೆ, ಇದೆಲ್ಲ ಉಂಟು. ನಮ್ಮ ಹಳ್ಳಿಯಲ್ಲಿ ನೋಡಿ, ನಮ್ಮ ಮೊದಲಿಂದ ಬಂದಂಥ ಒಂದು ಜಾನಪದ ಕ್ರೀಡೆ ಇದು. ಈಗ ನಮಗೆ ಹಳ್ಳಿಯಲ್ಲಿ ಇದೇ ಒಂದು ಕ್ರೀಡೆ, ಇದೇ ಖುಷಿ ಪಡುವಂಥ ಕ್ರೀಡೆ ಇದು. ಮತ್ತೆ ಬೇರೆ ಏನಿಲ್ಲ ಇಲ್ಲಿ ಒಂದು ಯಕ್ಷಗಾನ ಇರ್ಬೋದು, ಎಲ್ಲಿದ್ರೆ ಕೋಲ ಇಂಥದ್ದೆಲ್ಲ ಇರ್ಬೋದು. ಬಿಟ್ಟರೆ ನಮಗೆ ಕಂಬಳ ಅಂದರೆ ಈಗ ನೋಡಿ, ನಮ್ಮ ಜಿಲ್ಲೆ ಒಂದು ಕಂಬಳಕ್ಕೆ ನೀವು ಹೇಳಿದ ನಂಬಲಿಕ್ಕಿಲ್ಲ, ಒಂದು ಕಂಬಳಕ್ಕೆ 1 ಲಕ್ಷ ಜನ ಜಾಸ್ತಿ ಬರ್ತಾರೆ ನೋಡ್ಲಿಕ್ಕೆ ಅಂತ ಬರ್ತಾರೆ. ಈಗ ಮೊನ್ನೆಯಿಂದ ಜನರು ನಮ್ಮ 2 ಜಿಲ್ಲೆ ಜನರು ತಲೆಕೆಡಿಸಿ ಹೋಗಿದ್ದಾರೆ ಅವರಿಗೆ. ಈಗ ಅವರ ಪರಿಸ್ಥಿತಿ ನೀವು ನೋಡಿದ್ರೆ, ಈಗ ನೀವು ಹಳ್ಳಿಗೆ ಬಂದು ಒಂದ್ಸಲ ಮೇಡಮ್ ಬಂದು ನೋಡಿದ್ರೆ ಗೊತ್ತಾಗ್ತದೆ ಪರಿಸ್ಥಿತಿ ಹೇಗುಂಟಂತ. ಈಗಲೇ ಬುಗಿಲೆ ಅಷ್ಟು ಜೋರಾಗಿದ್ದಾರೆ. ಈಗ ಪರಿಸ್ಥಿತಿ ಏನಂದ್ರೆ ನೋಡಿ, ನಮ್ಗಿರೋದು ಒಂದು 2-3 ತಿಂಗಳಿನಲ್ಲಿ ಇದೊಂದು ಸಂಭ್ರಮ. ಒಂದು ಊರಲ್ಲಿ ಕಂಬಳ ಆಗುದಂದ್ರೆ ಎಲ್ಲ ಆ ಮನೆಗೆ ಆ ನೆಂಟರೆಲ್ಲ, ಎಲ್ಲೆಲ್ಲಿ ಅವರ ನೆಂಟರೆಲ್ಲ ಆ ಊರಿಗೆ ಆ ಮನೆಗೆ ಬರ್ತಾರೆ. ಅಂತ ಸಂಭ್ರಮ ನಡೆಯುವಂಥದ್ದು ಕಂಬಳ. ಇವರು ಹೇಳ್ತಾರೆ ಈಗ ಕೋಣಗಳಿಗೆ ಹಾಗೆ ಮಾಡ್ತಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ಆದ್ರೂ ಇರ್ಬೋದು, ಅದು ಮೊದಲಿನ ಕಾಲದಲ್ಲಿ ಇರ್ಬೋದು. ಈಗ ಖಂಡಿತ ಎಲ್ಲಿವರೆಗೆ ಅಂದ್ರೆ, ಈಗ ನಮ್ಮಲ್ಲಿ ಈಗ ನಮ್ಮ ಕಂಬಳ ಅಕಾಡೆಮಿ ಕೂಡ ಮಾಡಿದ್ದಾರೆ ಅದಕ್ಕೆ. ಅದರದ್ದು ನಮ್ಮ ಸುರೇಶ್ ಪೂಜಾರಿ ಅವರು ಕೂಡ ಸದಸ್ಯರಾಗಿದ್ದಾರೆ, ಕಡಂಬರು ಇದ್ದಾರೆ, ಅದರ ಸಂಚಾಲಕರಾಗಿದ್ದಾರೆ. ಮಾಡಿಸಿ ಈಗ ಅದಕ್ಕೆ ಕೂಡ ಈ ಓಡಿಸುವವರಿಗೆ ಕೂಡ ಟ್ರೈನಿಂಗ್ ಆಗ್ತಾ ಉಂಟು. ಈಗ ಪ್ರತಿ 4 ವರ್ಷ ಆಯ್ತು ಈಗ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೇವೆ. ಅದಲ್ಲದೆ ಅದಕ್ಕೆ ಬೇಕಾದಂತ ಹಗ್ಗ ಅದು ಇದೆ, ಅದಕ್ಕೆ ಕೂಡ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ನಾವು ಅದನ್ನ ಕಂಪ್ಲೀಟ್ ಚೇಂಜಸ್ ಮಾಡಿದೆ, ಮೊದಲಿನಾಗೆ ಏನಿಲ್ಲ. ಇವ್ರು ಹೇಳುವಂತ ಈಗ ನೋಡಿ, ಅದು ನಿಮ್ಮ ಟಿವಿಯಲ್ಲಿ ಬರ್ತಾ ಉಂಟು, ಬಾರ್ಕೋಲ್ ಹೊಡಿತಾ ಇದ್ದಾರೆ. ಅಂತದ್ದು ಈಗ ಇದು ನನ್ನ ಲೆಕ್ಕಾಚಾರ ಪ್ರಕಾರ ಒಂದು 10 ವರ್ಷ ಮೊದಲಿನ ಇದು ಇರ್ಬೋದು. ಈಗ ಅಂತದ್ದು ಏನಿಲ್ಲ. ಮೇಡಮ್ ಹೇಳಿದ್ರು ಅದಕ್ಕೆ ಲಿಂಬೆಹುಳಿ ಹಾಕ್ತಾರೆ, ಡಾಕ್ಟರ್ ಬಲ್ಲಾಳ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದು ಮೊದಲಿನ ಕಾಲದ ಅದು ಈಗಿನ ಕಾಲದ ಹೇಳಿದಲ್ಲ, ಡಾಕ್ಟರ್ ಬಲ್ಲಾಳ್ ಹೇಳಿದಲ್ಲ. ಅದು ಮೊದಲಿನ ಏನಾದ್ರು ಇರ್ಬೋದು, ಅದು ಗೊತ್ತಿರ್ಬೋದು, ನನ್ಗೆ ಗೊತ್ತಿಲ್ಲ. ಅದು ನನ್ನ ಮನಸ್ಸಿಗೆ ಕಂಡಿದ್ದಾದ್ರೆ ಖಂಡಿತ ಅಂತದ್ದು ಈಗ ನಡೆಯುವುದೇ ಇಲ್ಲ. ಒಂದು ಸಲ ಮೇಡಮ್ಗೆ ಕಂಬಳಕ್ಕೆ ಬಂದು ನೋಡಿದ್ರೆ ಹೇಳ್ತಾರೆ ಇದು ಕಂಬಳ ಬೇಕಂತ ಇವರು ಹೇಳ್ತಾರೆ. ಎಸ್ ಮೇಡಮ್, ಅಲ್ಲಿ ಅವರು ಹೇಳ್ತಾ ಇರುವಂತದ್ದು, ಮಕ್ಕಳನ್ನ ಸಾಕಿದಾಗೆ ಸಾಕ್ತಿವಿ ನಾವು ಇಡೀ ವರ್ಷ. ನಾವು ಮಕ್ಕಳನ್ನ ಸಾಕಿದಂತ ಒಂದು ನನ್ನ ಪ್ರೀತಿಯ ಪ್ರಾಣಿಯನ್ನ 100 ಮೀಟರ್ ಓಡಿಸೋದು ತಪ್ಪು ಅಂತ ಅನಿಸುತ್ತಾ ನಿಮಗೆ? ನೋಡಿ, ಯಾವ ಪ್ರಾಣಿಯನ್ನು ಓಡಿಸ್ಬೇಕು ಆ ಪ್ರಾಣಿಯನ್ನು ಓಡಿಸ್ಬೇಕು. ಮಕ್ಕಳನ್ನು ಪ್ರೀತಿ ಮಾಡಿ ಬಾರ್ಕೋಲಿನಿಂದ 10 ಸೆಕೆಂಡಿಗೆ ಹೊಡೆದ್ರೆ ಅದು ನ್ಯಾಯವೋ? ನನಗೆ ಇಲ್ಲ, ಮಕ್ಕಳಿಗೆ ಬಾರ್ಕೋಲ್, ಮಕ್ಕಳ ದೇಹ ಸ್ಥಿತಿಗೂ ಕೋಣದ ದೇಹ ಸ್ಥಿತಿಗೂ ವ್ಯತ್ಯಾಸ ಇದೆ. ಡೆಫಿನೆಟ್ಲಿ ಅದೇ ನಾನು ಹೇಳುದು. ನೀವು ಮಕ್ಕಳನಿಗೆ ಹೇಗೆ ಕಂಪೇರ್ ಮಾಡ್ತೀರಿ? ನನಗೆ ಸಹ ಮಗಳಿದ್ದಾಳೆ, ನಾನು ಅವಳನ್ನು ಹೊಡೆಯೋದಿಲ್ಲ, ನಾನು ಪ್ರೀತಿಯಿಂದ ಸಾಕ್ತೇನೆ, ಪ್ರೀತಿಯಿಂದ ನೋಡ್ಕೊಳ್ತೇನೆ, ಥ್ರೂಔಟ್ ದ ಇಯರ್ ನೋಡ್ಕೊಳ್ತೇನೆ. ಆದ್ರೆ ನಾವು ಹಾಗೆ ಹೊಡೆಯೋದಿಲ್ಲ, 10 ಸೆಕೆಂಡಿಗೆ ಸಹ ಹೊಡೆಯೋದಿಲ್ಲ. ಈಗ ಸೊ ಮಕ್ಕಳಿಗೆ ಕಂಪೇರ್ ಮಾಡೋದು ನಾನು ಒಪ್ಕೊಳ್ಳೋದಿಲ್ಲ. ಎಕ್ಸಾಮಿಗೆ ಓದಿ ಅಂತ ಹೇಳ್ತೀರಿ, ಮಗಳನ್ನ ಎಕ್ಸಾಮಿಗೆ ಓದಿ ಅಂತ ಹೇಳ್ತೀರಿ, ಒಂದು ಹೇಳ್ತೇನೆ, ಸ್ಪೋರ್ಟ್ಸ್ಗೆ ಸೇರು ಅಂತ ಹೇಳ್ತೀರಿ. ಈಗ ಕಂಬಳ ಅಂತ ಹೇಳ್ತಾರೆ. ಕಂಬಳ ನಾಟ್ ಓನ್ಲಿ ಬಫೆಲೋ ರೇಸ್, ನಾನು ನೋಡಿದಷ್ಟ ಇದು ಅದರಲ್ಲಿ ಕೆಸರುಗದ್ದೆ ಓಟ, ಮತ್ತೆ ಟಗೋ ವಾರ್, ಯಾವುದು ಮಣ್ಣಿನಲ್ಲಿ ಟಗೋ ವಾರ್, ಹೆಂಗಸರು ಮತ್ತೆ ಇದು ಟೀಮ್ಸ್ ಆಗಿ, ಅದೆಲ್ಲ ಭಾರಿ ಎಂಟರ್ಟೈನ್ಮೆಂಟ್ ಸ್ಪೋರ್ಟ್ಸ್. ಅದು ನಾನು ಹೇಳೋದು, ಈ ಒಂದು ಪ್ರಾಣಿಗಳನ್ನು ಇರುವ ಒಂದು ಭಾಗವನ್ನು ತೆಗೆದು ಯು ಕ್ಯಾನ್ ಹ್ಯಾವ್ ಆ ಗದ್ದೆ ಪ್ರಾಣಿಗಳನ್ನಾಗಾದ್ರೆ ಬಳಸಿಕೊಳ್ಳೇಬಾರದು ಅನ್ನುವಂಥದ್ದು. ಬಳಸಿಕೊಳ್ಳೇಬಾರದು, ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು? ಎತ್ತಿನ ಗಾಡಿ ಇದೆ, ಬಯಲುಸೀಮೆ ಕಡೆಗಳಲ್ಲಿ ಎತ್ತಿನ ಗಾಡಿ ಯೂಸ್ ಮಾಡ್ತಾರೆ, ಅದು ಹಿಂಸೆ ಆಗಾದ್ರೆ ಅದಕ್ಕೆ ಬರ್ತೇನೆ. ಯಾವ ರೀತಿಯಲ್ಲಿ ಬಳಸಬೇಕು, ಯಾವ ಕಾರಣಕ್ಕೋಸ್ಕರ ಬಳಸಬೇಕು ಅದನ್ನು ಬಳಸಬೇಕು. ಅದಕ್ಕೆ ನಾವು ಪರ್ಫಾರ್ಮಿಂಗ್ ಆನಿಮಲ್ಸ್ ಅಂತ ಉಂಟು. ನೀವು ಹೇಳಿ ಎತ್ತಿನ ಗಾಡಿ ಸಹ ಎಷ್ಟು ಕಿಲೋ ಅಥವಾ ಎಷ್ಟು ಟನ್ ಒಂದು ಎತ್ತಿನ ಗಾಡಿ ಮೇಲೆ ಹಾಕಬೇಕು, ಯಾವ ತರ ಟೈರ್ಸ್ ಇರಬೇಕು, ಅಥವಾ ಅದಕ್ಕೆ ನ್ಯೂಮ್ಯಾಟಿಕ್ ಟೈರ್ಸ್ ಆಗಬೇಕು, ಎಲ್ಲವನ್ನು ನೀವು ಕಾನೂನಿನ ದೃಷ್ಟಿಕೋನದಿಂದ ನೋಡ್ತೀರಿ ಮೇಡಮ್. ಕಾನೂನಿನ ದೃಷ್ಟಿಕೋನದಿಂದಲೇ ಎಲ್ಲವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದ್ರೆ ಈ ತರ ಸಂದರ್ಭಗಳಲ್ಲಿ
ಜನರು ಯಾವಾಗ ಕಾನೂನಿನ ದೃಷ್ಟಿಕೋನದಿಂದ ನೋಡಿದ್ರೆ ಇಲ್ಲಿ ಆಲ್ಟರ್ನೇಟಿವ್ ಕಾನೂನೇ ಹುಡುಕಿ ಕೊಡ್ಬೇಕು. ಆಲ್ಟರ್ನೇಟಿವ್ ಏನು ಅನ್ನೋದನ್ನ ಕಸ್ಟಮ್ ಮತ್ತೆ ಟ್ರೆಡಿಷನ್ ಅನ್ನು ಯಾವಾಗ ನೀವು ಕಾನೂನು ಜೊತೆ ಕಂಪೇರ್ ಮಾಡ್ತಿರೋ ಅದನ್ನು ನಾವು ಕಾನೂನು ರೀತಿಯಲ್ಲೇ ತಗೊಂಡು ಹೋಗ್ಬೇಕಾಗ್ತದೆ, ಬೇರೆ ರೀತಿಯಲ್ಲಿ ತಗೊಂಡು ಆಗೋದಿಲ್ಲ. ಯಾಕೆಂದ್ರೆ ಜನರದ್ದು ಇಮೋಷನ್ಸ್, ಸೆಂಟಿಮೆಂಟ್ಸ್ ಅದೆಲ್ಲ ಇನ್ವಾಲ್ವ್ ಆಗಿರ್ತದೆ. ಸೊ ಆದ ಕಾರಣ ನಾವು ಯಾವಾಗ ಕಾನೂನು ಮಾಡಿದೆವು, ದಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಈಗ ಹೈಕೋರ್ಟ್ ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋದ್ರಲ್ಲಿ ಕಂಬಳದ ವಿಚಾರ ಇಲ್ಲ, ಜಲ್ಲಿಕಟ್ಟು ಮಾತ್ರ ಹಿಂಸಾತ್ಮಕ ಕ್ರೀಡೆ ಅಂತ ನೀವು ಹೇಳಬಹುದು. ಈಗ ಜಲ್ಲಿಕಟ್ಟು ವಿಷಯ, ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ಅದು ಜಡ್ಜ್ಮೆಂಟ್ ಇನ್ ರೆಮ್, ಜಡ್ಜ್ಮೆಂಟ್ ಇನ್ ಪರ್ಸನ್ ಅಲ್ಲ. ಇದು ಜಲ್ಲಿಕಟ್ಟಿಗೆ ಮಾತ್ರ ಅಥವಾ ಬುಲ್ಲಕ್ ಕಾರ್ಟ್ ರೇಸ್ ಇನ್ ಮಹಾರಾಷ್ಟ್ರ ಮಾತ್ರ ಅಲ್ಲ. ಪ್ಯಾರಾ 77 ಸಬ್ ಕ್ಲಾಸ್ 10 ನಲ್ಲಿ ಎನಿ ಇವೆಂಟ್ಸ್ ಪರ್ ಸೆ ಇನ್ವಾಲ್ವಿಂಗ್ ಬೀಟಿಂಗ್, ಕಿಕ್ಕಿಂಗ್, ಓವರ್ ರೈಡಿಂಗ್, ಅದಕ್ಕೋಸ್ಕರ ಮತ್ತೆ ಅವರು ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ ಅಂತ ಹೇಳಿ ಎಲ್ಲಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಈ ಒಂದು ನೋಟಿಫಿಕೇಶನ್, ಈ ಒಂದು ಆರ್ಡರ್ ಅನ್ನು ಇಶ್ಯೂ ಮಾಡಿದ್ದಾರೆ. ಅದರ ಪ್ರಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ಒಂದು ವಿಚಾರ ನಾನು ನಿಮ್ಮ ಗಮನಕ್ಕೆ ತರಬೇಕು. ಧಾರ್ಮಿಕ ನಂಬಿಕೆ ಅನ್ನುವಂತ ವಿಚಾರವನ್ನು ಅವರು ಕೋಟ್ ಮಾಡಿದ್ರು. ಬಹುಶಃ ನನಗೂ ಗೊತ್ತಿದೆ, ಕಂಬಳದಲ್ಲಿ ಧಾರ್ಮಿಕ ನಂಬಿಕೆಗಳು ಬಹಳಷ್ಟು ಕೆಲಸ ಮಾಡುತ್ತೆ ಮತ್ತು ಬಹಳಷ್ಟು ನಂಬಿಕೆಗಳು ಕಂಬಳದ ಗದ್ದೆಯಲ್ಲಿ ಇದಾವೆ. ಕಂಬಳ ಆಗದಿದ್ರೆ ಊರಿನ ಜನರ ನಂಬಿಕೆಯ ಪ್ರಕಾರ ಊರಿಗೆ ಹಾಳು ಅನ್ನುವಂತ ಮನಸ್ಥಿತಿ ಇರುವಂತದ್ದು ಇದೆ. ಸೊ ಧಾರ್ಮಿಕ ನಂಬಿಕೆಗಳ ಮೇಲೆ ಕಾನೂನಿನ ಅಂಕುಶ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ ನೋಡಿ. ಅದಕ್ಕೆ ನಾನು ಈ ಜಡ್ಜ್ಮೆಂಟ್ ಅನ್ನೇ ತಂದಿದ್ದೇನೆ. ಏಕೆಂದ್ರೆ ಜಡ್ಜ್ಮೆಂಟ್ ಅಲ್ಲಿ ಧಾರ್ಮಿಕ ಕಸ್ಟಮ್ಸ್, ಟ್ರೆಡಿಷನ್ಸ್ ವಿಷಯದಲ್ಲಿ ಸಹ ಡಿಸ್ಕಷನ್ ಆಗಿದೆ. ಅವ್ರು ಹೇಳ್ತಾರೆ ಪಬ್ಲಿಕ್ ಪಾಲಿಸಿ ಅಗೇನ್ಸ್ಟ್ ಯಾವಾಗ ಈ ತರದ್ದು ಧಾರ್ಮಿಕ ಕಸ್ಟಮ್ಸ್ ಇದೆಯೋ ಅದನ್ನು ನಾವು ಕಾನೂನು ಪ್ರಕಾರ ಇಲ್ಲಿ ಜನಮತ ಸಂಗ್ರಹ ಆಗಬೇಕಲ್ಲ. ಈಗ ಜನಗಳು ಏನು ಹೇಳ್ತಾರೆ ಅಂತ ಕೇಳಿಲ್ಲ. ಈಗ ಜಲ್ಲಿಕಟ್ಟೆಯಲ್ಲಿ ಸಹ ಇಟ್ ವಾಸ್ ಲಾರ್ಜ್ ಸ್ಕೇಲ್ ಅಲ್ಲಿ. ಆಕ್ಚುಲಿ ಜಲ್ಲಿಕಟ್ಟೆ ಅಂದ್ರೆ ಏನು, ವರ್ಷ 300-400 ಇಯರ್ಸ್ ಇದು ಹಿಸ್ಟ್ರಿ. ಇದು ಒಂದು ಬುಲ್ಸ್ ಮೇಲೆ ಒಂದು ಕಾಯಿನ್ಸ್ ಹಾಕಿ, ಹಾರ್ನ್ಸ್ ಅನ್ನು ಕಾಯಿನ್ಸ್ ಹಾಕಿ ಅದನ್ನು ಬಿಡೋದಂತೆ. ಗಂಡಸರು ಅದನ್ನು ಕಾಯಿನ್ಸ್ ಅನ್ನು ಎತ್ತಿ ಯಾರಿಗೆ ಜಾಸ್ತಿ ಕಾಯಿನ್ಸ್ ಸಿಕ್ಕಿದೆ ಆ ಓನರ್ ಇದು ಹುಡುಗಿಗೆ ಅವನಿಗೆ ಮದುವೆ ಮಾಡ್ಕೊಳ್ಳೋದು ಇದು ಒಂದು ಟ್ರೆಡಿಷನ್ ಇತ್ತು. ಆದರೆ ಈ ಟ್ರೆಡಿಷನ್ ಹೇಗೆ ಆಯ್ತು, ಈಗ ಅದನ್ನು ಪೋಕ್ ಮಾಡೋದು, ಬಸ್ಸಿಗೆ ಹೊಡೆಯೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದದ್ದು. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತದಂದ್ರೆ, ಈ ಥರ ಟ್ರೆಡಿಷನ್ಸ್ ಅಥವಾ ಕಸ್ಟಮ್ಸ್ ಯಾವಾಗ ಪ್ರಾಣಿ ಹಿಂಸನಾತ್ಮಕ ರೂಪದಲ್ಲಿ ಹೋಗ್ತಾರೆ ಅದನ್ನು ತಡೆ ಹಿಡಿಬೇಕು. ಅದೇ ನಾನು ಹೇಳಿದ್ದು, ಈ ಫೋರಮ್ ಅಲ್ಲ ಇಲ್ಲಿ ಬ್ಯಾನ್ ಹಾಕಿದ್ದು ಸರಿ ಅಲ್ಲ, ಆನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಮಾಡಿದ್ದು ಸರಿ ಅಲ್ಲ, ಅಥವಾ ಯು ಶುಡ್ ರೆಪ್ರೆಸೆಂಟ್ ಬಿಫೋರ್ ದ ಅಪ್ರಾಪ್ರಿಯೇಟ್ ಫೋರಮ್ ಅಂಡ್ ಜಸ್ಟಿಫೈ ನೀವು ಮಾಡೋದು ಸರಿಯೋ ಇಲ್ವೋ. ಅಲ್ಲ, ನಿಮ್ಮ ಸಮಾನ ಮನಸ್ಕ ಸಂಘಟನೆಗಳು ಒಂದು ಕೆಲಸ ಮಾಡ್ತಾ ಇದಾವೆ. ಎಲ್ಲೆಲ್ಲ ಕಂಬಳ ನಡೆಯುತ್ತಾ ಉಡುಪಿಯಲ್ಲಿ ಆದ ಕೂಡಲೇ ಡಿಸಿಗೆ ಒಂದು ಲೆಟರ್ ಕಳಿಸ್ಬಿಡ್ತೀರಿ ನೀವು. ದಕ್ಷಿಣ ಕನ್ನಡದಲ್ಲಿ ಆದ್ರೆ ದಕ್ಷಿಣ ಕನ್ನಡಕ್ಕೆ ಲೆಟರ್ ಕಳಿಸ್ಬಿಡ್ತೀರಿ. ಸುಪ್ರೀಂ ಕೋರ್ಟ್ ತಮಿಳುನಾಡಲ್ಲಿ ಏನಿದೆಯೋ ಅದನ್ನ ಇಲ್ಲಿ ಲಗಾವ್ ಮಾಡ್ತಾ ಇದೀರಿ ನೀವು. ಇಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ತಮಿಳುನಾಡಲ್ಲ. ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೇನೆ, ಈ ಜಜ್ಮೆಂಟ್ ಅನ್ನು ದಯವಿಟ್ಟು ಎಲ್ಲರೂ ಓದಬೇಕು. ಅದರಲ್ಲಿ ಸೆಕ್ಷನ್ ಪ್ಯಾರಾ 77 ಅಲ್ಲಿ ಹೇಳ್ತದೆ, ಎಲ್ಲ ಈ ಥರದ ಇವೆಂಟ್ಸ್ ಅನ್ನು AWBI ಗಮನಕ್ಕೆ ಬಂದಾಗ ಡೈರೆಕ್ಟಿವ್ ಕೊಟ್ಟು ಅದನ್ನು ನಿಲ್ಲಿಸೋದು ಅವರದು ಒಂದು ಡ್ಯೂಟಿ ಆಗಿ ಸುಪ್ರೀಂ ಕೋರ್ಟ್ ಅದಕ್ಕೆ ಒಂದು ಡೈರೆಕ್ಷನ್ ಹೂಡಿದ್ದಾರೆ. ಅದರ ಪ್ರಕಾರ ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ಈಗ ಕಂಬಳ ಮಾತ್ರ ಅಲ್ಲ, ಈಗ ಕೇರಳದಲ್ಲಿ ಐ ಹ್ಯಾವ್ ದ ಕೇರಳ ಹೈಕೋರ್ಟ್ ರೂಲಿಂಗ್. ಈಗ ನೋಡಿ, ಕೇರಳದಲ್ಲಿ ಅವರು ಕಾಲ ಪುಟ್ಟು, ಮರಮಡಿ ಮತ್ತೆ ಕಣ್ಣು ಪುಟ್ಟು ಅಂತ ಇವೆಂಟ್ಸ್, ಈ ಇವೆಂಟ್ಸ್ ಅನ್ನು ಸಹ ಸುಪ್ರೀಂ ಕೋರ್ಟ್ ರೂಲಿಂಗ್ ಅನ್ನು ಸೈಟ್ ಮಾಡಿ ಅದನ್ನು ಸ್ಟೇ ಮಾಡಿಸಿದ್ದಾರೆ. ಸೊ ಎಲ್ಲಾ ಕಡೆ ಯಾವ ತರದ್ದು ಹಿಂಸನಾತ್ಮಕ ಈ ತರದ್ದು ಒಂದು ರೇಸಸ್, ಬುಲ್ಸ್ ಇನ್ವಾಲ್ವ್ ಆದದ್ದು ಅಥವಾ ಯಾವುದೇ ಪ್ರಾಣಿ ಈ ತರದ್ದು ಇನ್ವಾಲ್ವ್ ಆದದ್ದು ಕಡೆಗಳಲ್ಲಿ AWBI ಅದಕ್ಕೆ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಕೇಳಬೇಕು, ಬಹುಶಃ ಇಡೀ ಕಂಬಳದ ಪ್ರೊಸೀಜರ್ ಬಗ್ಗೆ ಹೇಳಿದ್ರಿ, ಲಕ್ಷಗಟ್ಟಲೆ ಜನ ಅದನ್ನ ವೀಕ್ಷಿಸೋದಕ್ಕೆ ಬರ್ತಾರೆ, ಬಹಳಷ್ಟು ಮಂದಿ ಕಂಬಳವನ್ನ ನೆಚ್ಚಿಕೊಂಡಿದ್ದಾರೆ. ಸೊ ಕಂಬಳ ಆಯೋಜಕರು ಕೂಡ ಏನು ಕಡಿಮೆಯ ಜನಗಳೇನಲ್ಲ. ನೀವು ಕೋರ್ಟ್ ಮೆಟ್ಟಿಲೆ ಏರೋದ್ರಲ್ಲಿ ನೀವು ಸೋತ್ರಿ ಅಂತ ಅನಿಸೋದಿಲ್ವಾ? ಎನಿಮಲ್ ಅಂದ್ರೆ ಆ ಪ್ರಾಣಿ ದಯಾ ಸಂಘಗಳಿಗೆ ಆಗಿರುವಂತದ್ದನ್ನ ನಿಮಗೆ ಮಾಡಿಸೋದಕ್ಕೆ ಆಗ್ಲಿಲ್ಲ, ಕೋರ್ಟ್ ಪ್ರೊಸೀಜರ್ ಅಲ್ಲಿ ನೀವು ಸೋತ್ರಿ ಅಂತ ಅನಿಸೋದಿಲ್ವಾ? ಯಾಕಾಯ್ತು, ಯಾವ ಕಡೆಯಿಂದ ತಪ್ಪಾಯ್ತು? ನೀವು ಹೇಳ್ತಾ ಇದ್ರೆ ಹಿಂಸೆ ಆಗೋದಿಲ್ಲ, ಕೋರ್ಟ್ ಅನ್ನ ಮನವೊಲಿಸುವಲ್ಲಿ ನೀವು ಸೋತ್ರಿ ಅಂತ ಅನಿಸೋದಿಲ್ವಾ ನಿಮಗೆ? ಹೌದು. ಈಗ ನೋಡಿ, ಒಂದು ಹೇಳ್ತೇನೆ ನಾನೀಗ, ಇವರು ಸರ್ಕಾರ ನೋಡಿ ನಮ್ಗೆ 1 ಕೋಟಿವರೆಗೆ 1 ಕೋಟಿ ರೂಪಾಯಿ ಸರ್ಕಾರ ಒಂದೊಂದು ಕಂಬಳಕ್ಕೆ 3 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. 1 ಕೋಟಿ ಈಗ ಸದಾನಂದ ಗೌಡರು CM ಆಗಿರುವಾಗ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಆ ನಂತರ ನಿಯರ್ ಕಂಬಳಕ್ಕೆ 68 ಲಕ್ಷ ರೂಪಾಯಿಯನ್ನು
ನಮ್ಮ ಶಾಸಕರು ಸುನಿಲ್ ಕುಮಾರ್ ಸ್ಯಾಂಕ್ಷನ್ ಮಾಡ್ತಾರೆ. ಆನಂತರ ಮೂಡುಬಿದಿರೆ ಕಂಬಳಕ್ಕೆ ನಮ್ಮ ಅಭಯ್ ಚಂದ್ರ 15-20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಇದು ಕಂಬಳ ಬೇಡದಿದ್ರೆ ಈ ಸರ್ಕಾರದಿಂದ ಹಣ ಯಾಕೆ ಸ್ಯಾಂಕ್ಷನ್ ಸರ್ಕಾರ ನಿಮ್ಮ ಸಪೋರ್ಟ್ಗೆ ನಿಂತಿದ್ದಾರೆ. ಮತ್ತೆ ಕೋರ್ಟ್ ಆಯ್ತು ನಿಮಗೆ. ಕೋರ್ಟ್ ನಲ್ಲಿ ನೋಡಿ ಅಂದ್ರೆ ಕೋರ್ಟ್ ನಲ್ಲಿ ಸರಿಯಾಗಿ ಈಗ ಜಲ್ಲಿಕಟ್ಟು ಇದು ನೋಡಿ ಕಂಬಳ ಅಂತ ಸುಪ್ರೀಂ ಕೋರ್ಟ್ ನ ಆರ್ಡರ್ ನಲ್ಲಿ ಕಂಬಳ ಅಂತ ಇಲ್ವೇ ಇಲ್ಲ. ಅದೇ ಜಲ್ಲಿಕಟ್ಟಿಗೋಸ್ಕರ ಅವ್ರು ಮಾಡಿದ್ವಿನ ನಮ್ಮ ಕಂಬಳದಕ್ಕಾದ್ರೆ ಖಂಡಿತ ಅವ್ರು ಮಾಡಿದೆ. ಯಾಕಂದ್ರೆ ಆ ಬಗ್ಗೆ ನಮ್ಮ ಕಡೆಯಿಂದ ಖಂಡಿತ ನಮಗೆ ಗೊತ್ತಿರಲಿಲ್ಲ. ಅದು ಆ ಕಂಬಳದ ವಿಷಯ ನಾವು ಹೇಳಿದ್ರೆ ಖಂಡಿತ ನಮಗೆ ಸುಪ್ರೀಂ ಕೋರ್ಟ್ ಖಂಡಿತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಆರ್ಡರ್ ಮಾಡುವಾಗ ನಮ್ಮ ಕಂಬಳವನ್ನು ಬಿಟ್ಟೇ ಮಾಡ್ತಿದ್ವಿ. ಈಗಲೂ ಕೂಡ ಆ ಸುಪ್ರೀಂ ಕೋರ್ಟ್ ನ ಆರ್ಡರ್ ನಲ್ಲಿ ಕಂಬಳ ಅಂತ ಇಲ್ವೇ ಇಲ್ಲ, ನಿಜವಾಗಿಲ್ಲ. ಆದ್ರೆ ಇವ್ರು ಇಷ್ಟೆಲ್ಲ ಹೇಳ್ತಾರೆ, ಮೇಡಮ್ ಹೇಳ್ತಾರೆ. ಆಗ ನಾನೊಂದು ಹೇಳ್ತೇನೆ ನಿಮ್ಗೆ, ಸರ್ಕಾರದಿಂದ ಇಷ್ಟು ಕೋಟಿಗಟ್ಟಲೆ ಹಣವನ್ನು ಕೊಡುವಾಗ ಇವರು ಎಲ್ಲಿ ಹೋಗಿದ್ದಾರೆ? ಇದು ಕೊಡಬಾರ್ದಿತ್ತಲ್ವ? ಹಾಗಾದ್ರೆ ಈಗ ಕಂಬಳಕ್ಕೆ ಚಿತ್ರಹಿಂಸೆ ಕೊಡ್ತಾರೆ ಅಂತ ಇವರು ಹೇಳ್ತಾರೆ. ಹಾಗಾದ್ರೆ ಕೋಟಿಗಟ್ಟಲೆ ಹಣ ಸರ್ಕಾರದಿಂದ ಯಾಕೆ? ಕೋರ್ಟ್ ನಲ್ಲಿ ಈ ಪ್ರೊಸೀಜರ್ ನಡೀತಾ ಇತ್ತು, ಈ ಬಗ್ಗೆ ಏನು ವಾದ ಪ್ರತಿವಾದಗಳು ಆಗ್ತಾ ಇತ್ತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿತ್ತ? ನಿಮಗೆ ಗೊತ್ತಿತ್ತ? ಇಲ್ಲ, ಖಂಡಿತ ಗೊತ್ತಿರಲಿಲ್ಲ. ನಿಮ್ಮನ್ನ ಕತ್ತಲಲ್ಲೇ ಇಟ್ಟಿದ್ರು. ಕಮಲ ಇವರು ನಮ್ಮ ಪಾರ್ಟಿ ಮಾಡಬೇಕಿತ್ತು, ನಮ್ಗೆ ನೋಟಿಸ್ ಕೊಡಬೇಕಿತ್ತು, ಅದಾದ್ರೂ ಬಿಡ್ಬೇಕು. ಈಗ ಏನಿಲ್ಲಲ್ಲ, ನಮ್ಗೆ ಗೊತ್ತೇ ಇಲ್ಲಲ್ಲ. ಗೊತ್ತಿದ್ರೆ ನಾವು ಬಿಡ್ತೇವ? ಈಗ ಇವರ ತಲೆಯಲ್ಲಿ ಇರ್ಬೇಕಿತ್ತು ಕಂಬಳ ನಿಲ್ಸ್ಬೇಕಂತ ಇವರು ಇದ್ರೆ ಕೋಟಿಗಟ್ಟಲೆ ಸರ್ಕಾರ ಹಣ ಕೊಡುವಾಗ ಇವರು ಎಲ್ಲಿ ಹೋಗಿದ್ದಾರೆ? ಯಾಕೆ ಕಂಬಳ ಮಾಡಿಸ್ಬೇಕಾಗಾದ್ರೆ ಯಾಕೆ ಕೊಡ್ಬೇಕು? ಸರ್ಕಾರದ ಹಣ ಕೊಡ್ಬೇಕು. ಸೊ ನಿಮಗೆ ಅವರು ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನು ಮಾಡಲಿಲ್ಲ. ಅವರು ನಮ್ಗೆ ಒಂದೇ ಒಂದು ನೋಟಿಸ್ ಕೊಡ್ಲಿಲ್ಲ. ಎಸ್ ಮೇಡಮ್, ಬಹುಶಃ ನೀವು ಹಿಂಬಾಗಿಲಿನ ಮೂಲಕ ಕೋರ್ಟಿಗೆ ಹೋಗಿ ಅದಕ್ಕೆ ಬೇಕಾದ ಸ್ಟೇ ಅನ್ನ ತಂದು ಕೆಲಸ ಮಾಡಿಸ್ಕೊಳ್ತೀರಿ. ಪಾಪ ಅವರು ಕತ್ತಲಲ್ಲಿಟ್ಟು ನೀವು ಅದನ್ನ ನಿಷೇಧ ಮಾಡುವಂತ ಕೆಲಸಗಳನ್ನ ಮಾಡಿಸಿದ್ದೀರಿ. ಎಲ್ಲಿ ಕತ್ತಲಲ್ಲಿ ಇಟ್ಟಿದ್ದೇವೆ ನೋಡಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಜಜ್ಮೆಂಟ್ ಅನ್ನು ಓದಬೇಕು. ಅವ್ರು ಹೇಳಿದ್ರು ಕಂಬಳ ಸಮಿತಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ವಿಚಾರವೇ ಗೊತ್ತಿಲ್ಲ. ಈ ಕೇಸ್ ನಡೆದದ್ದು ಜಲ್ಲಿಕಟ್ಟು ವಿಷಯದಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುವಾಗ ಎಲ್ಲಾ ಈ ತರದ ಇವೆಂಟ್ಸ್ ಎಲ್ಲಿ ಹಿಂಸೆ ನಡೀತಾ ಉಂಟು ಆ ತರ ಇವೆಂಟ್ಸ್ ಅನ್ನು ರದ್ದುಪಡಿಸಬೇಕಂತ ಜಡ್ಜ್ಮೆಂಟ್ ಇನ್ ರೆಮ್ ಪಾಸ್ ಮಾಡಿದ್ದಾರೆ. ಇವರ ಹಿಂದೆ ಯಾರು ಕೋರ್ಟಿಗೆ ಇವರ ಹಿಂದೆ ನಾವು ರೆಪ್ರೆಸೆಂಟೇಷನ್ ಕೊಡ್ಲಿಲ್ಲ ಕಂಬಳದ ವಿಷಯದಲ್ಲಿ. ಈಗ ಸಹ ಅವರಿಗೆ ಲೀಗಲ್ ಆಪ್ಷನ್ಸ್ ಓಪನ್ ಉಂಟು. ಅವರು ಅವರ ಲೀಗಲ್ ಲಾಯರ್ಸ್ ಹತ್ರ ಹೋಗಿ ಲೀಗಲ್ ಆಪ್ಷನ್ ಇನ್ನು ಲೀಗಲ್ ಆಪ್ಷನ್ ಅಂತ ಹೇಳಿದ್ರೆ 1 ವರ್ಷ ಹೋಯ್ತು. ಈ ವರ್ಷದ ಕಂಬಳ ಸಿ ದ ಲೀಗಲ್ ಆಪ್ಷನ್ಸ್. ಈಗ ನೀವು ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಲಿಲ್ಲ. ನಿಮ್ಮದ ಅವೇರ್ನೆಸ್ ಪ್ರೋಗ್ರಾಮ್ಗಳು ಸೋಷಿಯಲ್ ಮೀಡಿಯಾಕ್ಕಷ್ಟೇ ಸೀಮಿತ ಆಗಿತ್ತು. ಕಂಬಳದ ಗದ್ದೆಯನ್ನು ಪ್ರವೇಶ ಮಾಡಲಿಲ್ಲ. ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಎಲ್ಲಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ಡಿಸಿ ಅವರು ಚೇರ್ಮನ್ ಆಗಿದ್ರು. ಎಲ್ಲ ಡಿಸ್ಟ್ರಿಕ್ಟ್ ಗಳಲ್ಲಿ ಸೊಸೈಟಿ ಸಮಿತಿಗೆ ಒಂದು ನೋಟಿಸ್ ಬಿಡುವಂತ ಕೆಲಸ 12 ವರ್ಷ ಹಿಂದೆ ಕಂಬಳದ ಸಮಿತಿ ಅವರನ್ನು ಕರೆದು ಡಿಸಿ ಅವರು ಮೀಟಿಂಗ್ ಮಾಡಿದ್ದಾರೆ. ಡಿಸಿ ಆಫೀಸ್ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಇಲ್ಲಿ ಇಷ್ಟವರೆಗೆ ನಮಗೆ ಹೇಳ್ತೇನೆ. ಈಗ ಹಾಗಾದ್ರೆ ಡಿಸಿ ಅವರೇ ನಮ್ಮ ಕಂಬಳಕ್ಕೆ 3 ಲಕ್ಷ ರೂಪಾಯಿ ಹೇಗೆ ಕೊಟ್ಟರು? ನಾವು ಈಗ ಕೋರ್ಟಿಗೆ ಹೈಲೈಟ್ ಕೋರ್ಟ್ ಗಮನಕ್ಕೆ ಬಂದ್ರೆ ಕೋರ್ಟ್ ಯಾವ ಡಿಸಿಷನ್ ಕೊಡ್ತಾರೆ ನಾವು ನೋಡ್ಬೋದು. ಈಗ ಗವರ್ಮೆಂಟೇ ಅದಕ್ಕೆ ಸ್ಯಾಂಕ್ಷನ್ ಆಗಿದ್ದಾದ್ರೆ ಕೋರ್ಟ್ ಮೇ ಪಾಸ್ ಸ್ಟ್ರಿಕ್ಚರ್ಸ್ ಆಲ್ಸೋ, ವಿ ಡೋಂಟ್ ನೋ. ಸೊ ನಾನು ಹೇಳೋದಂದ್ರೆ ಅವರ ಹಿಂದೆಯಲ್ಲಿ ಈ ಡಿಸಿಷನ್ ಪಾಸ್ ಮಾಡಿದ್ದು ಅದು ಸರಿಯಲ್ಲ. ಏಕೆಂದ್ರೆ ಜಲ್ಲಿಕಟ್ಟು ವಿಷಯದಲ್ಲಿ ಕೋರ್ಟ್ ಜಜ್ಮೆಂಟ್ ಪಾಸ್ ಮಾಡುವಾಗ ಜಜ್ಮೆಂಟ್ ಇನ್ ರೆಮ್ ಪಾಸ್ ಮಾಡಿದ್ದಾರೆ, which is applicable to everybody. Yes. And even if the court hadn't passed that order, the Prevention of Cruelty to Animals Act ನಾನು ಕೇಳುವಂತದ್ದು, ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಸಮಾನ ಮನಸ್ಕರು ಬಹಳ ಜನ ಇದ್ದೀರಿ. ಅನಿಮಲ್ ಪ್ರಿಯರು, ಇದು ಪ್ರಾಣಿ ಪ್ರಿಯರು ಬಹಳ ಜನ ಇದ್ದೀರಿ. ನೀವು ಒಂದು ಎಚ್ಚರಿಕೆಯನ್ನಾದ್ರೂ ಅವರಿಗೆ ಕೊಡಬಹುದಿತ್ತಲ್ವಾ? ಈ ರೀತಿ ಪ್ರೊಸೀಜರ್ ಆಗ್ತಾ ಇತ್ತು, ನೀವು ನಿಲ್ಲಿಸಬೇಕು ಇದನ್ನ ಹೇಳಿದವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಅಲ್ಲ. ಇಷ್ಟು ದೊಡ್ಡ ಜಲ್ಲಿಕಟ್ಟು ಕೇಸ್ ನಡೀತಾ ಉಂಟು, ಮೀಡಿಯಾದಲ್ಲಿ ಬರ್ತಾ ಉಂಟು. ದೆಹಲಿಯಲ್ಲಿ ಆದಂತ ವಿಚಾರಗಳು ಇವರಿಗೆ ಕಂಬಳದ ಗದ್ದೆಯಲ್ಲಿ ಕೂತವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಮೂಡಬಿದಿರೆ ಎಲ್ಲೋ ಪುತ್ತೂರ್ನಲ್ಲೋ ಕೂತವ್ರಿಗೆ ಗೊತ್ತಾಗೋದಿಲ್ಲ. ಅವರು ಕೂತ್ಕೊಳ್ಳಿಕ್ಕೆ ಅಗತ್ಯ ಇಲ್ಲ. ಡಿಸಿ ಅವರಿಗೆ ಗೊತ್ತಾಗೋದಿಲ್ವಾ? ಯಾವುದೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗೋದಿಲ್ವಾ? ಅವರು ಸಹ ಇದರಲ್ಲಿ ಪಾರ್ಟಿ ಅಲ್ವಾ? ಅವರಿಗೆ ಗೊತ್ತಾಗೋದಿಲ್ವಾ? AWBI ಇದರಲ್ಲಿ ಪಾರ್ಟಿ, ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಅವರ ಅಂಡರ್ ಬರ್ತಾರೆ, ಅವರು ಪಾರ್ಟಿ. ಅವರಿಗೆ ಗೊತ್ತಾಗೋದಿಲ್ವಾ? ನಾವ್ ಯಾರಿಗಾದ್ರೂ ಹೋಗಿ ಹೇಳಲಿಕ್ಕೆ ಅಗತ್ಯ ಉಂಟಾ? ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಫ್ರಮ್ ಅವರ್ ಆರ್ಗನೈಸೇಷನ್ ವಿ ಹ್ಯಾವ್ ನಾಟ್ ರೆಪ್ರೆಸೆಂಟೆಡ್. ಇಟ್ ಇಸ್ ಡನ್ ಬೈ ದಿ ಸೆಂಟ್ರಲ್ ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಏಕೆಂದ್ರೆ ಲೋಕಲ್ ಬಾಡೀಸ್ ಹೋಗಿ ಸುಪ್ರೀಂ ಕೋರ್ಟಿಗೆ ರೆಪ್ರೆಸೆಂಟೇಷನ್ ಮಾಡಲಿಲ್ಲ.
ಇದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದಿಂದ ಎಂಟೈರ್ ಎಲ್ಲ ಬಾಡೀಸ್ ಗಳನ್ನು ರೆಪ್ರೆಸೆಂಟ್ ಮಾಡಿ ಹೋದ ವಿಷಯ. ಸುಮಾ ನಾಯಕ್ ಅವರೇ, ಬಹುಶಃ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳು ಒಂದು ಹೇಳಿಕೆಯನ್ನ ಕೊಟ್ಟರು, ಮಾಡಬಹುದು ಕಂಬಳ ಮಾಡುವಂತ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ಸುಮಾ ನಾಯಕ್ ಅವರು ಹೇಳಿದ್ರು, ಸಂಪ್ರದಾಯದ ಹೆಸರಿನಲ್ಲಿ ಪ್ರಾಣಿಗಳಿಗೆ ಹೊಡೆಯೋದನ್ನ ನಾವು ವಿರೋಧ ಮಾಡ್ತೀವಿ, ಕಂಬಳವನ್ನ ನಿಷೇಧ ಮಾಡೋದಕ್ಕೆ ಹೇಳ್ತೀವಿ. ಸುಮಾ ನಾಯಕ್ ಅಲ್ಲ, ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ. We are represented by that board, not an individual. ಹೇಗೆ ಅವರು ಸಮಿತಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ, ನಮ್ಮನ್ನು ರೆಪ್ರೆಸೆಂಟ್ ಮಾಡುವ ಒಂದು ಬೋರ್ಡ್ ಇದೆ. ಅವರು DC ಅವರಿಗೆ ಬರೆದು ಹಾಕಿದ್ದಾರೆ ಏನಂದ್ರೆ ಈ ತರದ್ದು ಒಂದು ಸುಪ್ರೀಂ ಕೋರ್ಟ್ ರೂಲಿಂಗ್ ಉಂಟು, ನೀವು ಅದನ್ನು ಬ್ಯಾನ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೀವು ನಮ್ಮ ಹತ್ರ ಕೇಳಿ ನೀವು ಹೇಳ್ಬೇಕಿತ್ತು ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ಯಾವ ಸಂಘಟನೆಗೆ ಹೋಗಿ ರೆಪ್ರೆಸೆಂಟೇಷನ್ ಮಾಡಬೇಕು, ಯಾರ ಹತ್ರ ಹೋಗಿ ಪರ್ಫಾರ್ಮಿಂಗ್ ಆನಿಮಲ್ಸ್ ಗೆ ರಿಜಿಸ್ಟ್ರೇಷನ್ ಮಾಡಬೇಕು, ನೀವು ಅಲ್ಲಿ ಹೋಗ್ಬೇಕು. ಇನ್ನಷ್ಟು ಮಾತಾಡ್ತಾನೆ ಕೋಟೇಂದ್ರ, ನಿಮ್ಮಲ್ಲೂ ಮಾತಾಡ್ತಾನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಕಂಬಳಕ್ಕೆ ಬ್ರೇಕ್, ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.